ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಮತ್ತು ಅತ್ಯಂತ ಬೇಡಿಕೆ ಇರುವ ಕಾರು ಎಂದರೆ ಮಾರುತಿ ಸುಜುಕಿ ವ್ಯಾಗನರ್. ಇದೀಗ ಈ ಜನಪ್ರಿಯ ಕಾರು ಮಾರುಕಟ್ಟೆಗೆ ಲಗ್ಗೆಯಿಟ್ಟು 20 ವರ್ಷಗಳು ಸಂದಿವೆ. ಈ ಸಂಭ್ರಮವನ್ನ ಮಂಗಳೂರಿನ ಕುಂಟಿಕಾನದಲ್ಲಿರುವ ಮಾರುತಿ ಸುಜುಕಿ ಅರೆನಾ ಶೋರೂಂನಲ್ಲಿ 20ನೇ ವರ್ಷದ ಸಂಭ್ರಮವನ್ನ ಆಚರಿಸಲಾಯಿತು. ದೇಶದಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಗ್ಗುರುತನ್ನು ಮೂಡಿಸಿರುವ ಕಾರುಗಳ ಪೈಕಿ ಮಾರುತಿ ಸುಜುಕಿಯ ವ್ಯಾಗ್ನರ್ ಮುಂಚೂಣಿಯಲ್ಲಿ ಗುರುತಿಸಿಕೊಳ್ಳುತ್ತದೆ. ಈ ಜನಪ್ರಿಯ ಕಾರು ಮಾರುಕಟ್ಟೆಗೆ ಬಿಡುಗಡೆಗೊಂಡು 20 ವರ್ಷಗಳು ಸಂದಿವೆ. ವ್ಯಾಗ್ನರ್ 20 ವರ್ಷಗಳ ಸಂಭ್ರಮವನ್ನು ಮಂಗಳೂರಿನ ಅಧಿಕೃತ ಶೋರೂಂ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಮಾರುತಿ ಸುಜುಕಿ ಅರೆನಾದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಜೆಎನ್ ಭಟ್ ಅವರು ಕೇಕ್ ಕತ್ತರಿಸಿ 20ನೇ ವರ್ಷದ ಸಂಭ್ರಮವನ್ನು ಆಚರಿಸಿದರು. ಬಳಿಕ ಮಾತನಾಡಿದ ಅವರು, ವ್ಯಾಗನರ್ ಕಾರು ಅತಿ ಹೆಚ್ಚು ಜನಪ್ರಿಯತೆ ಪಡೆದ ಕಾರಾಗಿದೆ. ನಾನು ಕೂಡ ವ್ಯಾಗನರ್ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದು ತುಂಬಾ ಕಂಫರ್ಟೇಬಲ್ ಕಾರು ಇದಾಗಿದೆ. ನೀವು ಕೂಡ ಈ ಕಾರಿನಲ್ಲಿ ಪ್ರಯಾಣಿಸಿ ಇದರ ಅನುಭವವನ್ನು ಪಡೆಯಿರಿ ಎಂದು ಸಲಹೆ ನೀಡಿದರು. ನಾನು ಕೂಡ 4-10 ಜನರಿಗೆ ಹೇಳಿದ್ದೇನೆ, ವ್ಯಾಗನರ್ ಸುಖ ನಿಮಗೆ ಮತ್ತೆ ಬೇರೆ ಇಲ್ಲಿ ಸಿಕ್ಕುದಿಲ್ಲ. ಅದೊಂದು ಒಳ್ಳೆ ಉತ್ತಮವಾದ ಹೆಲ್ತ್ ಇದ್ದಾಗೆ, ಎನಿ ಟೈಮ್ ಎನಿವೇರ್ ಯೂಸ್ಫುಲ್. ರೆಕಮೆಂಡ್ ಯೂಸ್ ವ್ಯಾಗನರ್ ಅಂಡ್ ಆಲ್ಸೋ ವ್ಯಾಗನರ್ ಸರ್ವಿಸ್ ಈಸ್ ವಂಡರ್ಫುಲ್ ವೆಲ್. ಅನಂತರ ಮಹೇಂದ್ರ ಜೈನ್ ಅವರು ನ್ಯೂ ಮಾಡೆಲ್ ವ್ಯಾಗನರ್ ಕಾರಿನ ಬಗ್ಗೆ ಮಾಹಿತಿಯನ್ನ ನೀಡಿದರು. 1999 ಈ ನಮ್ಮ ಭಾರತ್ ಇಂಡಿಯಾಕ್ಕೆ ಲ್ಯಾಂಡ್ ಆಗಿದೆ. ಸೊ ಅವಾಗ ಹುಟ್ಟಿದಂತ ಈ ಒಂದು ಕಾರು ಸತತ ಅದರ ಒಂದು ಮೂಮೆಂಟ್ಸ್ ಇಂದ ಎಲ್ಲ ನಿಮ್ಮ ಗ್ರಾಹಕರ ಏನು ನೀವು ಅದಕ್ಕೊಂದು ಸಪೋರ್ಟ್ ಮಾಡಿ ಬರ್ತಿದ್ದೀರಾ. ಯಾರೆಲ್ಲ ಬಯಸಿದ್ರೆ ಈಗ ಒಂದು ಕಸ್ಟಮರ್ಸ್ ಆಕ್ಚುಲಿ 3 times 4 times ಬೈ ಮಾಡೋರಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಆಲ್ ಕಸ್ಟಮರ್ಸ್ಗೆ ನಾನು ಹೇಳೋದು ಎಲ್ಲರಿಗೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಇದಕ್ಕೊಂದು ಹೆಸರಿದೆ, ಇಸ್ ಟಾಲ್ ಬಾಯ್ ಡಿಸೈನ್. ಸೊ ನೀವು ನೋಡ್ಬೋದು ಡಿಸೈನ್ ಅಲ್ಲಿ ಇದು ಟಾಲ್ ಬಾಯ್ ಡಿಸೈನ್ ಅಂದ್ರೆ ಎಷ್ಟೇ ಹೈಟ್ ಇರಲಿ, ಎಷ್ಟೇ ಬ್ರಾಡ್ನೆಸ್ ಇರಲಿ, ವೆರಿ ಕಂಫರ್ಟೇಬಲ್ ಬೈಕ್. ಸೊ ಅದು ನಿಮಗೆ ನಿಮಗೆ ಆ ಇದನ್ನು ಬೆನಿಫಿಟ್ ಇರಬಹುದು. ಈ ಸಂದರ್ಭ ಮಾರುತಿ ಸುಜುಕಿ ಅರೆನಾದ ಜಿಎಂ ವಿಶ್ವಕುಮಾರ್, ಸೇಲ್ಸ್ ಮ್ಯಾನೇಜರ್ ಶಿವಕೀರ್ತಿ, ಶ್ರುತಿ ಎಸ್ ಮತ್ತು ಶೋರೂಂನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.